ಬಂಟ್ವಾಳ ತಾಲೂಕು ಪಂಚಾಯತ್ನಲ್ಲಿ ನಿಯೋಜಿತ ಚಾಲಕರ ಆದೇಶವನ್ನ ರದ್ದುಗೊಳಿಸಿರುವ ಇಒ ವಿರುದ್ಧ ಬಂಟ್ವಾಳ ಶಾಸಕರು ಪಂಚಾಯತ್ ಎದುರು ದಿಢೀರ್ ಧರಣಿ ಕುಳಿತ ಘಟನೆ ನಡೆದಿದೆ. ಶಾಸಕರ ಶಿಫಾರಸಿನ ಮೇರೆಗೆ ಬಂಟ್ವಾಳ ತಾಲೂಕು ಪಂಚಾಯತ್ ನಿಯೋಜನೆಗೊಂಡಿದ್ದ ಜೀಪು ಚಾಲಕನ ವರ್ಗಾವಣೆಯ ಆದೇಶವನ್ನು ಏಕಾಏಕಿ ರದ್ದುಗೊಳಿಸಿ ಕಳೆದ ತಿಂಗಳು ನಿವೃತ್ತಿಗೊಂಡಿರುವ ಜೀಪು ಚಾಲಕನನ್ನೇ ಕರ್ತವ್ಯದಲ್ಲಿ ಮುಂದುವರಿಯಲು ಅವಕಾಶ ನೀಡಿ ಶಾಸಕರನ್ನ ಅವಮಾನಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರ ಏಕಪಕ್ಷೀಯ ನಿರ್ಧಾರವನ್ನು ಖಂಡಿಸಿ ಬಂಟ್ವಾಳ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಯವರ ಕಚೇರಿಯಲ್ಲಿ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಗುಳಿಪಾಡಿ ಅವರು ಬೆಂಬಲಿಗರೊಂದಿಗೆ ದಿಢೀರ್ ಧರಣಿ ನಡೆಸಿದ ಘಟನೆ ನಡೆಯಿತು. ನಾನೇನು ಮಾತಾಡಿದ್ದೇನೆ ಅವರ ಹತ್ರ ಒಂದು ಆರ್ಡರ್ ಆಗಿ ಡೆಪ್ಯುಟೇಷನ್ ಮೇಲೆ ಇಲ್ಲಿ ವೇಕೆನ್ಸಿ ಖಾಲಿ ಇದೆ ಕೆಲಸ ಮಾಡೋದನ್ನು ಬಿಟ್ಟು ನಿನ್ನೆ ಮಾಡಿದ್ರೆ ನಾನು ಮಾತಾಡಿದ ಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿಸಿ ವಿಡ್ರಾ ಮಾಡಿ ಒಂದು ರಿಟೈರ್ಡ್ ಇದ್ದವರನ್ನು ಕಂಟಿನ್ಯೂ ಮಾಡೋದಾದ್ರೆ ಕಾನೂನು ಬಯಲಿ ಅದು ಇದನ್ನು ಆಸ್ತಿಯನ್ನು ಮಾರಿದ್ದೀರಾ ನೀವು. ಮೊದಲು ಬಂಟ್ವಾಳದವರೇ ಚಾಲಕರಾಗಿ ಮಂಗಳೂರಲ್ಲಿ 18 ವರ್ಷ ಕೆಲಸ ಮಾಡ್ತಿದ್ದಂಥ ಅಶೋಕ್ ಕುಮಾರ್ ನಾಯ್ಕ್ ಶಾಸಕರ ಹತ್ರ ಒಂದು ವಿನಂತಿಯನ್ನು ಮಾಡಿದ್ದು, ಇಲ್ಲಿ ಖಾಲಿ ಇರುವ ಸ್ಥಾನಕ್ಕೆ ನನ್ನನ್ನು ವರ್ಗಾವಣೆ ಮಾಡಲಿಕ್ಕೆ ತಾವೊಂದು ಪತ್ರವನ್ನು ಕೊಡಬೇಕು. ಶಾಸಕರ ಮಾತಿಗೆ ಬೆಲೆ ನೀಡದ ನಿರ್ಲಕ್ಷ್ಯ ತೋರಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸ್ಥಳಕ್ಕೆ ಬಾರದೆ ಇಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದ ಶಾಸಕ ರಾಜೇಶ್ ನಾಯಕ್ ತಹಶೀಲ್ದಾರ್ ಪುರಂದರ ಹೆಗಡೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ಅವರು ಮನವೊಲಿಸುವ ಪ್ರಯತ್ನ ನಡೆಸಿದ್ರು. ಜಗ್ಗದೆ ಧರಣಿ ಮುಂದುವರೆಸಿದ್ರು. ಶಾಸಕರು ಧರಣಿ ಆರಂಭಿಸುತ್ತಿದ್ದಾರೆ ಎನ್ನುವ ಮಾಹಿತಿ ಪಡೆದ ಬಿಜೆಪಿ ಕಾರ್ಯಕರ್ತರು ತಾಲೂಕು ಪಂಚಾಯತಿಗೆ ಧಾವಿಸಿ ಶಾಸಕರ ಧರಣಿಗೆ ಸಾಥ್ ನೀಡಿದ್ರು. ಚಾಲಕರು ಕೆಲಸ ನಿರ್ವಹಣೆ ಮಾಡ್ತಾ ಇದ್ರು. 20 ದಿವಸಗಳ ಹಿಂದೆ ಅವ್ರದ್ದು ರಿಟೈರ್ಡ್ ಆಗಿದೆ. ಸಹಜವಾಗಿ ರಿಟೈರ್ಡ್ ಆದ್ಮೇಲೆ ಅವ್ರ ಮನೆಯಲ್ಲಿ ಕೂತ್ಕೊಳ್ತಾರೆ ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಬರಬೇಕು. ಇದು ಕಾನೂನು. ಇದರ ಮಧ್ಯೆ ಇಲ್ಲೇ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಒಬ್ಬ ಚಾಲಕರಿಗೆ ಆದೇಶ ಮಾಡಬೇಕು ಅಂತ ಹೇಳಿ CS ಹತ್ರ ನಮ್ಮ ಶಾಸಕರು ಮನವಿ ಮಾಡಿದ್ರು. ಕೊಡಿ ಅವ್ರು ಇಲ್ಲೇ ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಇಲ್ಲೇ ಇರ್ತಾರೆ, ಕೊಡಿ ಅಂತ ಆದೇಶವನ್ನು ಮಾಡಿದ್ಮೇಲೆ ಇನ್ನು ನಮ್ಮ ಶಾಸಕರ ಮನವಿಯನ್ನು ತಿರಸ್ಕಾರ ಮಾಡಿ ಒಂದ್ಸರಿ ಆದೇಶ ಆಗಿರ್ತಕ್ಕಂಥ ಚಾಲಕ ಹಿಂದಿನ ರಿಟೈರ್ಡ್ ಆಗಿರುವಂತಹ ಚಾಲಕರನ್ನೇ ಮತ್ತೆ ವೃತ್ತಿಗೆ ಜೋಡಿಸಿದ್ದಾರೆ. ಇದು ಯಾವುದೇ ನಿಯಮದಲ್ಲಿಲ್ಲ. ಅಧಿಕಾರಿಗಳೇ ಒಪ್ಕೊಳ್ತಾರೆ ಇದು ನಿಯಮ ಬಾಹಿರ, ಕಾನೂನು ಬಾಹಿರ, ಯಾವುದೇ ಈ ಸಂದರ್ಭ ಬಿಜೆಪಿ ಕ್ಷೇತ್ರ ಸಮಿತಿ ಅಧ್ಯಕ್ಷ ದೇವದಾಸ್ ಶೆಟ್ಟಿ, ಪಕ್ಷದ ಪ್ರಮುಖರಾದ ಜಿ ಆನಂದ್, ಗೋವಿಂದ್ ಪ್ರಭು, ಹರಿಕೃಷ್ಣ ಬಂಟ್ವಾಳ್, ಪುರುಷ ಸಾಲ್ಯ ನೇತ್ರಕೆರೆ, ಪ್ರಕಾಶ್ ಚಂಚನ್, ಪ್ರಭಾಕರ ಪ್ರಭು, ಯಶವಂತ್ ಪೊಳಲಿ, ಮೋನಪ್ಪ ದೇವಸ್ಯ, ತುಂಗಪ್ಪ ಬಂಗೇರ ಧರಣಿಯಲ್ಲಿ ಭಾಗವಹಿಸಿದ್ರು. ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಭೇಟಿ ನೀಡಿ ಶಾಸಕರೊಂದಿಗೆ ಮಾತುಕತೆ ನಡೆಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.